ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪ್ರಥಮ ಅಟಲ್ ಟಿಂಕರಿಂಗ್ ಲ್ಯಾಬ್ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಅಟಲ್ ಟಿಂಕರಿಂಗ್ ಲ್ಯಾಬ್ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯ ಜ್ಞಾನದೊಂದಿಗೆ ತಂತ್ರಜ್ಞಾನದ ಅರಿವು ಮೂಡಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಲು ಸಹಕಾರಿ ಎಂದು ಮಾಜಿ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಜಿ ವೆಂಕಟಾಚಲಯ್ಯ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ 2020-21ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 85% ಹೆಚ್ಚು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. ಈ ವೇಳೆ ತಾಲೂಕು ಪಂಚಾಯತ್ನ ಅಧ್ಯಕ್ಷ ಟಿಸಿ ರಾಮಯ್ಯ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರುದ್ರೇಶ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಬಟ್ಟೆ ಇರಲಿಲ್ಲ. ನಮ್ಮ ತಂದೆಯವರು ಅಕ್ಕಿರಾಂಪುರ ಸಂತೆಗೆ ಬಂದು ಅಕ್ಕಿರಾಂಪುರ ಸಂತೆ ಬಟ್ಟೆಗಳು ತಂದು ಕೊಡ್ತೀವಿ. ನಿಮ್ಗೆ ಹಂಗಿಲ್ಲ. ಈಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ತಂದೆ ತಾಯಿ ಬಟ್ಟೆನೂ ಬೇಕಿಲ್ಲ, ಸರ್ಕಾರನೇ ಒದಗಿಸ್ಕೊಡ್ತಾ ಇದೆ. ಸರ್ಕಾರನೇ ನಿಮ್ಗೆ ಏನ್ ಬೇಕಾಗ್ತದೆ ಎಲ್ಲ ಅನುಕೂಲ ಕೊಡ್ತಾ ಇದೆ. ನಿಮ್ಗೆ ಏನ್ ಬೇಕೋ ಎಲ್ಲ ಅನುಕೂಲ ಕೊಡ್ತಾ ಇದೆ. ಅವಾಗ ಹಿಂದೆ ಹೋಬಳಿಗೆ ಒಂದು ಶಾಲೆ ಇತ್ತು. ನಾವೆಲ್ಲ ಓದ್ತಿರೋಂಥ ಸಂದರ್ಭದಲ್ಲಿ ಒಳವಲ್ಲಿ ಹೋಬಳಿಗೆ ಒಂದೇ ಒಂದು ಸ್ಕೂಲ್ ಇತ್ತು. ಆ ಸಂದರ್ಭದಲ್ಲಿ ಒಂದು ಸ್ಕೂಲಲ್ಲಿ 800ರಿಂದ 900 ಜನ ಸ್ಟೂಡೆಂಟ್ಸ್ ಇರ್ತಿದ್ವಿ. ಒಬ್ಬ ಮೇತ್ಸ್ ಇದ್ರೆ ಒಬ್ಬ ಮೇತ್ಸ್ ಇರ್ತಿರ್ಲಿಲ್ಲ, ಒಬ್ಬೊಬ್ಬ ಜಿಯೋಗ್ರಫಿಕ್ ಇದ್ರೆ ಈ ಸೈನ್ಸ್ ಇರ್ತಿರ್ಲಿಲ್ಲ, ಸೈನ್ಸ್ ಇದ್ರೆ ಇಂಗ್ಲಿಷ್ ಮಾಡೋರು ಇರ್ತಿರ್ಲಿಲ್ಲ. ಆಫೀಸರ್ಗಳಾಗಿದ್ದಾರೆ. ನಾವು ಹೊಳವಳ್ಳಿ ಸ್ಕೂಲಿಂದ ಓದಂತ ಇದೆ ಅಕ್ಕಿರಾಂಪುರದಂತ ಶ್ರೀ ಅತೀಕ್ ಅವರು IAS ಮಾಡಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆಗಿದ್ದಾರೆ. ಅದೇ ಹೊಳವಳ್ಳಿ ಸ್ಕೂಲಲ್ಲಿ ಏನು ಫೆಸಿಲಿಟೀಸ್ ಇಲ್ಲದಂತ ಸಂದರ್ಭದಲ್ಲಿ ಓದಿ IAS ಆಫೀಸರ್ ಆಗಿ ಈಗ ಆಂಧ್ರ ಇದರಲ್ಲಿ ಬಾಲಾಜಿ ಅಂತ ಒಬ್ಬರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ, ಅಂದ್ರೆ ಒಂದು ಅವಕಾಶ ಸಿಕ್ಕಿರಲ್ಲ. ಆದ್ರೆ ATL ಲ್ಯಾಬ್ ಬಹಳ ಒಳ್ಳೆ ಅವಕಾಶಗಳನ್ನ ಕೊಡುತ್ತೆ ವಿದ್ಯಾರ್ಥಿಗಳಿಗೆ. ನನಗೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಧ್ಯಪ್ರದೇಶದ ಒಬ್ಬ ರಜಿಯಾ ಅನ್ನುವಂತ ವಿದ್ಯಾರ್ಥಿ ಇರ್ತಾಳೆ. ಅವ್ರ ಮನೇಲಿ ತುಂಬಾ ವಯಸ್ಸಾದಂತ ಇಬ್ಬರು ಅಜ್ಜಿ ತಾತ ಇರ್ತಾರೆ. ತಂದೆ ತಾಯಿ ಇರಲ್ಲ, ಆಕೆಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿರ್ತಾರೆ. ಆಕೆ 9ನೇ ತರಗತಿ ವಿದ್ಯಾರ್ಥಿನಿ. ಆಕೆಗೆ ಒಂದು ಸಮಸ್ಯೆ ಏನಪ್ಪ ಮನೆಯಲ್ಲಿ ಅಂದ್ರೆ, ಅಜ್ಜ ಅಜ್ಜಿ ಇರ್ತಾರಲ್ಲ, ಅವರಿಗೆ ಸರಿಯಾದ ಸಮಯದಲ್ಲಿ ಮೆಡಿಸಿನ್ ತಗೊಳಕಾಗಲ್ಲ, ಮರ್ತು ಬಿಡ್ತಾರ ವಯಸ್ಸಾಗಿ.